ಇವು ದನ ಅಣ್ಣ ಮಾದೇಶ್ವರ ಬೆಟ್ಟ, ಕೊಂಗಳಿ ಬೆಟ್ಟ ಎಲ್ಲ ಈ ಸಲ ಎಲ್ಲ ಹೋಗವೆ ತುಂಬ ಅಣ್ಣ. ಈ ಎತ್ತು ಬಗ್ಗೆ ಹೇಳ್ಬೇಕಂದ್ರೆ ಈಗ ಒಂದು ವರ್ಷದಲ್ಲಿ ನಾನು ದರ್ಗಾ ಜಾತ್ರೆ ಅಂತ ನಡೀತದೆ ಹುಣಸೂರು ತಾಲೂಕು ರತ್ನಪುರಿಲಿ. ಅಲ್ಲಿ ನಾನು ಹಳ್ಳಿ ಮೇಲೆ ದನ ತಗೊಂಡು HD ಕೋಟೆಯಲ್ಲಿ ತಗೊಂಡು ನಾನು ಅಣ್ಣ ನತ್ತಿಗಿತ್ತಿ ಎಲ್ಲ ಮಾಡಿಸಿ ಅಣ್ಣ ನಾನು 1,80,000 ಕೊಟ್ಟಿದ್ದೆ ಅವತ್ತಿನ ಇದರಲ್ಲಿ. ದನ ಇನ್ನೂ ಚೆನ್ನಾಗಿ ಮೇದಿದ್ದು. ಇವು ಪಿರಿಯಾಪಟ್ಟಣ ಕೊಟ್ಟಿದ್ದೆ. ಪಿರಿಯಾಪಟ್ಟಿಂದ ನಂಜನಗೂಡು ಹತ್ರ ಚಿಕ್ಕಟ್ಟಿಗೆ ಹೋಗಿದ್ದು. ಚಿಕ್ಕಟ್ಟಿಯಿಂದ ಮಲೆ ಮಾದೇಶ್ವರ ಬೆಟ್ಟಕ್ಕೆ ಎತ್ತಿನ ಗಾಡಿ ಹೋಗ್ತವೆ ಅಣ್ಣ ಅಲ್ಲಿ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ. ಅಲ್ಲಿಗೆ ಹೋಗಿದ್ದು ಬಂದಾದ್ಮೇಲೆ ಅಣ್ಣ ಮತ್ತೆ ಅಲ್ಲಿಂದ ದೇಬೂರ್ಗೆ ಹೋಗಿದ್ದು. ಅವ್ರು ಕೊಂಗಳಿ ಬೆಟ್ಟ ಹೋಗಿದ್ದು ಬಂದಮೇಲೆ ಮತ್ತೆ ನನಗೇ ಬೇಕು ನನ್ನ ದನ ನನ್ನ ಜಾತ್ರೆಗೆ ಅಂದ್ಬಿಟ್ಟು ತೊಗೊಂಡಿದ್ದಣ್ಣ. ಮತ್ತೆ ನೀವೇ ಇದನ್ನೇ ಮತ್ತೆ ತೊಗೊಂಡ್ಬಿಟ್ರ ನೀವೇನೆ ರಿಟರ್ನು? ಅವರು ತುಂಬ ಚೆನ್ನಾಗಿ ಸಾಕೊಂಡಿದ್ದಾರಲ್ಲ ಅಣ್ಣ. ಇಲ್ಲ ಅವ್ರು ಕಾಯಿಲೆ ಮಾಡಿಬಿಟ್ಟಿದ್ರು ಅಣ್ಣ, ಬೆಟ್ಟಕ್ಕೆ ಹೋಗಿ ತುಂಬ ಕಾಯಿಲೆ ಮಾಡಿಬಿಟ್ಟಿದ್ರು. ನಾವೀಗ ಒಂಚೂರು ನೀವು ಸ್ವಲ್ಪ ಪೌಷ್ಟಿಕಾಂಶತೆ ಎಲ್ಲ ಕೊಟ್ಟು ರೆಡಿ ಆಗವೆ ಅಣ್ಣ.